ವಿಶೇಷ ಸುದ್ದಿಗೊಂದು ಕಾರ್ಯಕ್ರಮಕ್ಕೆ ಅಂತ ಸ್ವಾಗತ. ನಾವು ಇವತ್ತು ತುಳು ಫಿಲ್ಮ್ ಇಂಡಸ್ಟ್ರಿ ಅಂದರೆ ಅದರಲ್ಲಿ ನಡೆಯುವ ರಾಜಕೀಯ ಮತ್ತು ಮುಖ್ಯವಾಗಿ ಥಿಯೇಟರ್ ಮತ್ತು ನಿರ್ಮಾಪಕರ ನಡುವಿನ ಗುದ್ದಾಟ ಅಥವಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ನಾನು ಕೇಳ್ತಾ ಇರೋದು ನಿಮ್ಮ ಹತ್ರ ಕೇಳ್ತಾ ಇದ್ದೆ, ನೀವು ಅಂದರೆ ಥಿಯೇಟರ್ಗಳಿಗೆ ಫಿಲ್ಮ್ಗಳನ್ನು ಹಾಕುವ ಮೊದಲು ಅಂದರೆ ಯಾವ ರೀತಿಯ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತೀರಿ? ನೋಡಿ, ನಾನೊಬ್ಬ ನಟನಾಗಿರೋದ್ರಿಂದ ನಿರ್ಮಾಪಕರ ಮತ್ತು ಥಿಯೇಟರ್ ಮಾಲೀಕರ ನಡುವೆ ಏನೆಲ್ಲ ಒಪ್ಪಂದ ಆಗತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಈ ನಮ್ಮ ಕುಡ್ಲ ಚಿತ್ರದಲ್ಲಿ ನಾವೇ ಹೋಗಿ ಥಿಯೇಟರ್ ಓನರ್ ಹತ್ರ ಮಾತಾಡಿದೊಂದು ನಮ್ಮ ಫ್ರೆಂಡ್ ಈ ಥರ ನಾವು ಬಾಯಿ ಇದರಲ್ಲೇ ಮಾತಾಡಿದ್ರಿಂದ ಅವರು ನಮ್ಮ ಚಿತ್ರಕ್ಕೆ ಒಳ್ಳೆ ಸ್ಪಂದನೆಯನ್ನು ನೀಡಿದರು. ಖಂಡಿತ ನಮ್ಮ ಕುಡ್ಲ ಒಂದು ಒಳ್ಳೆ ಚಿತ್ರ, ನಾವು ಎಲ್ಲ ಕಡೆಯಿಂದ ಅದಕ್ಕೆ ಪ್ರಶಂಸೆ ಬರ್ತಾ ಇದೆ. ಖಾಲಿ ಪ್ರೋಮೋದಿಂದಲೇ ಅದು ಸಿನಿಮಾಕ್ಕೊಂದು ಏನೋ ಹೈಪ್ ಸಿಕ್ಕಿದೆ ಅಂತ ನಾವು ಈ ಥರ ಮಾತಾಡಿದ್ವಿ. ಆದರೆ ಯಾವ ಕಾರಣಕ್ಕೋಸ್ಕರ ಅವರು ಗುರುವಾರ ತನಕ ಇಡಬೇಕಾದ ಸಿನಿಮಾನ ಬುಧವಾರನೇ ತೆಗೆದ್ರು ಅಂತ ಗೊತ್ತಿಲ್ಲ. ಇದು ಕೇವಲ ಸಿಂಗಲ್ ಥಿಯೇಟ್ರಿದ್ದು ವಿಷಯ ಮಾತ್ರ ಹೇಳ್ತಾ ಇಲ್ಲ, ನಾವು ಬೇರೆ ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ಕೂಡ ನಾವು ಇದೇ ನಮಗೆ ಸಮಸ್ಯೆ ಆಗಿದೆ. ಯಾಕಂದರೆ ಗುರುವಾರ ಸಂಜೆ ತನಕ ಇರಬೇಕಾದ ಸಿನಿಮಾ ಬುಧವಾರ ಸಂಜೆನೇ ಎಲ್ಲ ಥಿಯೇಟ್ರ್ಗಳಲ್ಲಿ ನಮಗೆ ಪೂರ್ಣ ರೀತಿಯ ಸಹಕಾರ ನೀಡಿದ್ದಂದ್ರೆ ಮಂಗಳೂರಲ್ಲಿ ಜ್ಯೋತಿ ಥಿಯೇಟರ್ ಮ್ಯಾನೇಜರ್ ಆಗಿರೋ ಪ್ರಶಾಂತ್ ಸರ್ ಮಾತ್ರ. ನಮಗೆ ಅವರು ಯಾವುದೇ ಒಳ್ಳೆ ನಮ್ಮ ಚಿತ್ರಕ್ಕೆ ಮೊದಲಿಂದ ನಾವು ರಿಲೀಸ್ ಮಾಡೋ ಮುಂಚೆಯಿಂದ ನಮಗೆ ಅವರೊಬ್ಬರೇ ನಮಗೆ ಈ ಥಿಯೇಟರ್ಗಳಲ್ಲಿ ಸಪೋರ್ಟ್ ಮಾಡಿರೋರಂದ್ರೆ ನಮಗೆ ನಾನು ಥಿಯೇಟರ್ ಕೊಡ್ತೇನೆ ಆ ಮಾತು ಏನು ನಮಗೆ ಅವ್ರು ಕೊಟ್ಟಿದ್ರು ಅದನ್ನು ಇವತ್ತಿಗೂ ಅವರು ಪಾಲಿಸ್ತಾ ಬಂದಿದ್ದಾರೆ. ಹೌದು. ಸೊ ಓಕೆ, ಜ್ಯೋತಿ ಜಾಗದಲ್ಲಿ ಇನ್ನೂ ಕೂಡ ಪ್ರದರ್ಶನ ಆಗ್ತಾ ಇದೆ. ಸೊ ಅಂದರೆ ಯಾರು ಈ ಬೇರೆ ಥಿಯೇಟರ್ಗಳಲ್ಲಿ ನಮಗೆ ನೋಡಲಿಕ್ಕೆ ಅವಕಾಶ ಆಗಲಿಲ್ಲ ಅಂತ ಏನಾದ್ರು ಇದ್ದರೆ ಮಂಗಳೂರಿಗೆ ಬಂದು ಜ್ಯೋತಿ ಥಿಯೇಟರ್ನಲ್ಲಿ ನೋಡ್ಬೋದು ಅಂತ ಹೇಳ್ತದೆ ಇಲ್ಲಿ. ಸೊ ನಾನು ಯೋಗಿ ಶೆಟ್ಟಿ ನಿಮ್ಮ ವಿಷಯದಲ್ಲಿ ಮತ್ತೆ ಅಂದರೆ ಮಾತಾಡ್ಕೊಳ್ಬೋದು, ಇನ್ನೊಂದು ಮಾತಾಡ್ಬೋದು. ಅಂದರೆ ಒಪ್ಪಂದದ ವಿಷಯದಲ್ಲಿ ನೀವು ಒಂದು ಮಾತನ್ನು ಹೇಳಿದ್ರಿ, ಅಂದರೆ ನಾವು ಒಡಂಬಡಿಕೆ ಬಾಯಿ ಮಾತಿನಲ್ಲಿ ಮಾತ್ರ ಅಂದರೆ ಅವರು ಆತ್ಮೀಯತೆ ತೋರಿದ್ರು ಅಂತ. ಸೊ ನೀವು ಅದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳಿದ್ರಿ ನಮಗೆ, ಅವರು ಅಂದರೆ ಥಿಯೇಟರ್ ಮಾಲೀಕರು ಹೇಳ್ತಾ ಇದ್ರು ಇದು 1 ವಾರದ ಸಿನಿಮಾ, 2ನೇ ವಾರದಲ್ಲಿ ಕಿಕ್ ಆಗ್ತದೆ ಅಂತ ನೀವು ಹೇಳಿದ್ರಿ. ಅವರೇ ಹೇಳ್ತಾ ಇದ್ದು ನೀವು ಕೇಳಿದಿರಿ. ಹಾಗಿರುವಾಗಲೂ ನೀವು ಎಚ್ಚರಿಕೆ ವಹಿಸಬಹುದಿತ್ತಲ್ಲ? ಇಲ್ಲ, ಅವ್ರು ಆತರ ಹೇಳಿದಲ್ಲ, ಕ್ಲಿಕ್ ಆಗ್ತದೆ. ಯಾವುದೇ ತುಳು ಸಿನಿಮಾ ಒಳ್ಳೆ ಓಡ್ತದೆ ಅಂತ ಯಾವುದೇ ತುಳು ಸಿನಿಮಾಕ್ಕೆ ಓಪನಿಂಗ್ ಅಷ್ಟು ಗಟ್ಟಿಯಾಗಿ ಸಿಗಲ್ಲ. ಅದು ಫಸ್ಟ್ ವೀಕ್ ಅಲ್ಲಿ ಜನ ನೋಡಿದ ಆ ಬಾಯಿ ಮಾತಿಂದ ಅದು ಸೆಕೆಂಡ್ ವೀಕ್ ಲಿಫ್ಟ್ ಆಗುತ್ತೆ. ಯಾವುದೇ ಚಿತ್ರ ಇರ್ಬೋದು, ಇಷ್ಟರ ತನಕ ರಿಲೀಸ್ ಆದ ಎಲ್ಲಾ ಚಿತ್ರ ಅದೇ ತರ. ಯಾಕಂದ್ರೆ ಕನ್ನಡ ಚಿತ್ರ ಆದ್ರೆ ಒಬ್ಬ ದೊಡ್ಡ ಸ್ಟಾರ್ ಇರುವಾಗ ಅವನಿಗೊಂದು ಅಭಿಮಾನಿಗಳು ತುಂಬಾ ಇರ್ತಾರೆ, ಓಪನಿಂಗ್ ಚೆನ್ನಾಗಿ ಸಿಗತ್ತೆ. ಆದ್ರೆ ತುಳುವಲ್ಲಿ ಹಾಗೆ ಇಲ್ಲ. ತುಳುವಲ್ಲಿ ಫಸ್ಟ್ ವೀಕ್ ಬಂದು ನೋಡಿದ ಜನ ಅದು ಅವರು ಹೊರಗಡೆ ಹೋಗಿ ಏನ್ ಹೇಳ್ತಾರೆ ಆ ಸಿನಿಮಾದ ಬಗ್ಗೆ ಅದ್ರ ಮೇಲೆ ಮತ್ತೊಂದು ಫಿಲ್ಮ್ ಅಂದ್ರೆ ಅದನ್ನು ಅಂದ್ರೆ ಅದನ್ನ 2ನೇ ವಾರದಲ್ಲಿ ನಿಮ್ಗೆ ಅವಕಾಶ ಸಿಗಬೇಕಿತ್ತು ಅಂತ ಹೇಳಿದ್ರು. ಸೊ ಶೆಟ್ಟಿ ಅವರೇ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಅಂದ್ರೆ 1 ವಾರ ಕನಿಷ್ಠ 1 ಪೂರ್ತಿ ವಾರವನ್ನು ಕೂಡ ಮಾಡಲಿಕ್ಕೆ ಬಿಡದೆ ವೆತಂಗಡಿ ಮಾಡಿದ್ದಾರೆ ಅಂತ. ಸೊ ಈ ವಿಷಯದಲ್ಲಿ ಅಂದ್ರೆ ನಾನು ಕೇಳ್ತಾ ಇರೋದು, ಈಗ ನಮ್ಮ ಕೂಡಲ ಮಾತ್ರವಲ್ಲ, ಇದಕ್ಕಿಂತ ಬಹಳಷ್ಟು ಫಿಲ್ಮ್ಗಳು ಈ ರೀತಿ ಬಂದಿದೆ. ಅವರು ಕೂಡ ಬಹಳಷ್ಟು ನಿರ್ಮಾಪಕರು ಪತ್ರಿಕಾಗೋಷ್ಠಿ ಕರೆದು ನಮಗೆ ಇಂಥ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾರು ಹೊಸ ನಿರ್ಮಾಪಕರಾಗಿರ್ತಾರೆ ಅಥವಾ ಯಾರು ಇಂಡಸ್ಟ್ರಿಗೆ ಪರಿಚಿತರಲ್ಲ ಅಂತವರಿಗೆ ಮಾತ್ರ ಇಂಥ ಸಮಸ್ಯೆ ಆಗ್ತದೆ ಅಂತ ನನಗೆ ಕಂಡು ಹಾಗೆ. ಅಂದರೆ ಯಾರು ಅಂದರೆ ಪ್ರಭಾವಿತರಾಗಿದ್ದಾರೆ ಅಂಥವರಿಗೆ ಇಂಥ ಸಮಸ್ಯೆ ಕಾಡುವುದಿಲ್ಲ ಅಂತ ನನಗೆ ಅನಿಸ್ತದೆ. ಅಂದರೆ ಈ ಒಂದು ವಿಷಯದಲ್ಲಿ ಯಾಕೆ ತುಳು ಫಿಲ್ಮ್ ಮತ್ತು ಬರ್ತಾ ಇದ್ದಾವೆ, ಜನ ಅಲ್ಲಿ ನೋಡ್ತಾ ಇದ್ದಾರೆ, ಆದರೂ ಕೂಡ ಇಂಥ ಸಮಸ್ಯೆ ಬರ್ತಾ ಇದೆ. ಸೊ ಈ ವಿಷಯದಲ್ಲಿ ಅಂದರೆ ಈ ಥಿಯೇಟರ್ನವರು ಅಸಹಕಾರದ ವಿಷಯದಲ್ಲಿ ನೀವು ತುಳುನಾಡ ರಕ್ಷಣಾ ವೇದಿಕೆ ಅಂತ ದೊಡ್ಡ ಬ್ಯಾನರ್ ಇಟ್ಕೊಂಡಿದ್ದೀರಿ. ಕನಿಷ್ಠ ತುಳುವಿಗೆ ಏನು ಮಾಡ್ತೀರಾ ಅನ್ನೋದಕ್ಕಿಂತ ತುಳು ಫಿಲ್ಮ್ ಇಂಡಸ್ಟ್ರಿಗೆ ನಿಮ್ಮ ಕೊಡುಗೆ ಏನು ಅನ್ನೋದು ಮುಖ್ಯವಾಗಿರ್ತದೆ. ಸೊ ಈ ವಿಷಯದಲ್ಲಿ ಅಂದರೆ ಈಗ ತುಳು ಕಿಕ್ ಔಟ್ ಆಗುವಂಥ ವಿಷಯ ಸಮಯದಲ್ಲಿ ನೀವು ಏನು ಮಾಡಲಿಕ್ಕೆ ಬಯಸ್ತೀರಿ, ಇನ್ನೇನು ಮಾಡಿದ್ದೀರಿ? ಇದಕ್ಕಿಂತ ಹಿಂದೆ ಕೂಡ ನಾವು ಇದರ ಬಗ್ಗೆ ರಿಕ್ಷಾ ಡ್ರೈವರ್ ಫಿಲ್ಮ್ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಹಲವಾರು ಫಿಲ್ಮ್ ಸಂದರ್ಭದಲ್ಲಿ ನಾವು ತುಳುನಾಡು ರಕ್ಷಣಾ ವೇದಿಕೆಗೆ ನಮಗೆ ಸಂಪರ್ಕ ಮಾಡಿದ್ರೆ ಒಂದು ಕರೆ ಇದೆ, ಕರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಹಲೋ, ನಮಸ್ಕಾರ. ನಮಸ್ತೆ ಸರ್. ಇದು V4 ನ್ಯೂಸ್ ಚಾನಲ್ನಿಂದ ನಿಮಗೆ ಇದು ನಮ್ಮ ತುಳು ಫಿಲ್ಮ್ಗಳ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇಲ್ಲಿ. ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ಫಿಲ್ಮ್ಗಳು ಬಂದಾಗ ಅದನ್ನು 1 ವಾರ ಕೂಡ ನಡೀಲಿಕ್ಕೆ ಬಿಡದೆ ಕಿಕ್ಔಟ್ ಮಾಡುವಂಥ ಒಂದು ಇದು ನಡೀತಾ ಇದೆ, ರಾಜಕೀಯ ನಡೀತಾ ಇದೆ, ಫಿಲ್ಮ್ ಥಿಯೇಟರ್ನವರು ಅಸಹಕಾರ ಕೊಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ನೀವು ಏನು ಹೇಳಿ ಬಯಸ್ತೀರಿ? ಹಲೋ, ಕೇಳ್ತಾ ಉಂಟು ಹೇಳಿ ಸರ್. ಹಲೋ, ನಮಸ್ಕಾರ. ನಾನು ದೇವರಾಜ್ ದೀಬಾಳ ಅಂತ ಮಾತಾಡುದು. ಹೇಳಿ ಏನು ಹೇಳಿ ಇವತ್ತು ಅದು ನಮ್ಮ ನೋಡಿ ಬಂದದ್ದು. ಸರ್ ನಿಮ್ಮ ಟಿವಿಯನ್ನು ಮ್ಯೂಟ್ ಮಾಡಿ ಸರ್. ಮಾಡಿದ್ದೇನೆ. ಹೇಳಿ ಈಗ ಹೇಳಿ. ಹಲೋ, ಹೇಳಿ. ಫಿಲ್ಮಿನ ಬಗ್ಗೆ ನಮಗೆ ತುಂಬಾ ಅಭಿಮಾನ ಆಯ್ತು. ಒಬ್ಬ ಹಿಟ್ಟು ನಮ್ಮ ಇದರಿಂದ ಬಂದಿದ್ದಾರೆ. ಅವರನ್ನು ನೋಡುವಾಗ ನನಗೆ ಅವರ ಆಕ್ಟಿಂಗ್ ಅದು ತುಂಬಾ ಒಳ್ಳೇದು.
ಸರಿ ಹೇಳಿ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ, ಸ್ವಲ್ಪ ಒಂದು ಕ್ಲಿಯರಿಟಿ ಎಲ್ಲ ಇಲ್ಲ. ಆದ್ರೂ ನಮ್ಮ ಕುಡ್ಲ ಫಿಲ್ಮ್ ಓಕೆ, ಒಳ್ಳೇದಿದೆ, ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ನಾನು ತುಂಬಾ ಫಸ್ಟ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಆಮೇಲೆ ಇದು ಈಗ ಕೆಲವು ಕಡೆ ಆಗುವ ಲಾಬಿಗಳು ಇಲ್ಲಿ ಕೂಡ ಆಗ್ತಾ ಇದೆ. ಈಗ ಒಬ್ಬರನ್ನು ಒಳ್ಳೇದಾಗಿ ಮಾಡ್ಲಿಕ್ಕೆ ಬಿಡುದಿಲ್ಲ. ಒಳ್ಳೆ ಫಿಲ್ಮ್ ಅನ್ನ ಜಾಸ್ತಿ ಹೊತ್ತು ಏನು ಫಿಲ್ಮ್ ಅಲ್ಲಿ ಮ್ಯಾಟ್ರ್ ಇರುವ ಅದನ್ನು ಜಾಸ್ತಿ ನಡೆಸ್ತಾ ಇದ್ದಾರೆ. ಅದೇನು ಹಣದ ಪ್ರಭಾವ ಒಟ್ಟು ಅವರಿಗೆ ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ನೀವು ಇವತ್ತು ಯಾವ ಫಿಲ್ಮ್ ಟಾಕೀಸ್ ನಲ್ಲಿ ನೋಡಿದ್ದು ಸರ್ ಇದು ಫಿಲ್ಮ್ ಅನ್ನ? ಇವತ್ತು ಯಾವ ಫಿಲ್ಮ್ ಟಾಕೀಸ್ ನಲ್ಲಿ ನೋಡಿದ್ದು ನೀವು ಫಿಲ್ಮ್ ಅನ್ನ? ಇದು ನಮ್ಮ ಜ್ಯೋತಿ ಟಾಕೀಸ್ ಅಲ್ಲಿ ನಮ್ಮಕುಡ್ಲ. ಹೌದಾ, ನಮ್ಮ ಕುಡ್ಲಾದಲ್ಲಿ ಅತ್ಯುತ್ತಮ ಅಂದ್ರೆ ತುಳು ಫಿಲ್ಮ್ಗೆ ಸಹಕಾರ ಕೊಡುವಂತ ಒಂದು ಫಿಲ್ಮ್ ಟಾಕೀಸ್ ಅಂತ ಇದ್ರೆ ಅದು ಜ್ಯೋತಿ ಮಾತ್ರ ಅಂತ ಆಗಿದೆ. ಸೊ ಓಕೆ, ಈಗ ಕೆಲವು ಥಿಯೇಟರ್ಗಳಿಂದ ನಮ್ಮ ಕುಡ್ಲವನ್ನ ಕಿಕ್ಔಟ್ ಮಾಡಿದ್ದಾರೆ ಅಥವಾ ತೆಗೆದುಹಾಕಿದ್ದಾರೆ. ಬಹಳಷ್ಟು ಜನರು ನೋಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಒಂದು ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಸೊ ಈ ಪ್ರಯತ್ನವನ್ನು ತಡಿಲಿಕ್ಕೆ ನೀವು ಯಾವ ರೀತಿ ಅಭಿಪ್ರಾಯ ಕೊಡ್ತಾ ಇದ್ದೀರಿ ಹೇಳಿ? ನಾನೊಂದು ಅಭಿಪ್ರಾಯ, ಅವ್ರ ಅಂತ ತುಳು ಫಿಲ್ಮಿಗೆ ಸರ್ ನಿಮ್ಮ ಮಾತು ಸರಿಯಾಗಿ ಕೇಳ್ತಾ ಇಲ್ಲ, ನಾವು ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ಸೊ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನೋಡಿ, ನಾನು ಹೇಳೋದಂದ್ರೆ ಈಗ ನಾವು ತುಳುನಾಡು ರಕ್ಷಣಾ ವೇದಿಕೆಯವರು ಸದಾ 7 ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಕೆಲಸಗಳನ್ನು ಮಾಡಿದ್ದೇವೆ. ಅದರಲ್ಲಿ ರಿಸಲ್ಟ್ ಕೂಡ ಜನರಿಗೆ ಕೊಟ್ಟಿದ್ದೇವೆ. ಇವತ್ತು ಕೂಡ ನಾವು ಉಡುಪಿಯಲ್ಲಿ ಕ್ಲಾಕ್ ಟವರಲ್ಲಿ ನಾವು ತುಳುವಿಗೆ 8ನೇ ಪರಿಚಯದಕ್ಕೋಸ್ಕರ ಒಂದು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಾವು ಈ ವಿಷಯದಲ್ಲಿ ಫಿಲ್ಮ್ ವಿಷಯದಲ್ಲಿ ಸಹ ಫಿಲ್ಮ್ ಚೇಂಬರ್ ಆಗಬೇಕಂತ ಮೊದಲಾಗಿ ನಾವು ಮಾತಾಡಿದವರು ನಾವೇ. ಅದೇ ರೀತಿ ಫಿಲ್ಮೇನವರಿಗೆ ಬಾಡಿಗೆ ಜಾಸ್ತಿ ತೆಗಿದ್ದಾರೆ ಅಂತ ಹೇಳಿ ನಾವು ಯಾರು ಹೆಸರು ಪ್ರಸ್ತಾಪ ಮಾಡೋದಿಲ್ಲ. ಈ ಹಿಂದೆ ಕೂಡ ನಿರ್ಮಾಪಕರು ನಮ್ಮ ಹತ್ರ ಸಂಪರ್ಕ ಮಾಡಿದ್ರೆ ನಾವು ಅದರ ಬಗ್ಗೆ ಸಹ ನಾವು ಹಲವಾರು ಟಾಕೀಸ್ನವರಿಗೆ ಮಾತಾಡಿಕೊಂಡು ನಾವು ಕಮ್ಮಿ ಮಾಡಲಿಕ್ಕೆ ಡಿಮಾಂಡ್ ಕೂಡ ಇಟ್ಟಿದ್ದೇವೆ. ಕಮ್ಮಿ ಮಾಡಿದ್ದಾರೆ ಕೆಲವು ಕಡೆ. ನಾವು ಹೇಳೋದಂದರೆ ಖಾಲಿ ನಮ್ಮ ಕುಡ್ಲ ಅಂತ ಪಿಕ್ಚರ್ ಅಂತ ಹೇಳೋದು, ಹಲವಾರು ನಿರ್ಮಾಪಕರಿಗೆ ಇಂಥ ಸಮಸ್ಯೆಗಳು ಆಗಿದೆ. ನಾವು ಹೇಳೋದು ಈಗ ಮಂಗಳೂರಲ್ಲಿ ಹಲವಾರು ಥಿಯೇಟರ್ಗಳಿದ್ದೇವೆ. ಆಗ ಇವರು ಅಟ್ಲೀಸ್ಟ್ ನಾವು ಹೇಳೋದು ಫಸ್ಟ್ ಪ್ರಿಫರೆನ್ಸ್ ತುಳು ಪಿಕ್ಚರ್ ಕೊಡಿ. ನಮ್ಮ ಕುಡ್ಲಕ್ಕೆ ಈಗ ಒಂದು ಜ್ಯೋತಿಯಲ್ಲಿ ನಡೀತಾ ಉಂಟು, ಮಲ್ಟಿಫ್ಯಾಕ್ಟ್ರಿಸ್ ಒಂದು 3 ಕಡೆಯಲ್ಲಿ ಉಂಟು. ಅದರಲ್ಲಿ ಸಹ ಒಂದು ಹಂಚಿಕೊಂಡು ಎಲ್ಲ ಯಾರು ತುಳು ಪಿಕ್ಚರ್ ಆಲ್ಮೋಸ್ಟ್ ತುಳು ಪಿಕ್ಚರ್ನವ್ರು ಕೊಡಿ. ನೀವು ಅದ್ರ ಬದಲು ನೀವು ಹಿಂದಿ ಆಗಿರ್ಬೋದು ಅಥವಾ ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ನೀವು ಇಲ್ಲಿ ಕೊಡ್ತಿದ್ದೀರಾ. ಅದು ಕೊಡುವಾಗ ಅವರಿಗೆ ಇಂಡಿಯಾದಲ್ಲಿ ಹಲವಾರು ಜಾಗದಲ್ಲಿ ಅವರಿಗೆ ಮಾರ್ಕೆಟ್ ಉಂಟು. ಅದು ಆಂಧ್ರ ಪ್ರದೇಶ ಆಗಿರ್ಬೋದು ಅಥವಾ ತಮಿಳುನಾಡು ಆಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಅವರು ಸೀಮಿತವಾದ ಮಾರ್ಕೆಟ್. ಅದರಿಂದ ಅಂಥ ಸಂದರ್ಭದಲ್ಲಿ ಒಬ್ಬ ಯುವ ಪ್ರತಿಭೆ ಅವನ ಪ್ರತಿಭೆಯನ್ನು ಹೊರತರಲಿಕ್ಕೋಸ್ಕರ ಅವರು ಇಂಥ ಪಿಕ್ಚರ್ಗಳನ್ನು ನೋಡ್ತಾರೆ. ಪಾಪ ಅವರು ಇಂಥ ಪಿಕ್ಚರ್ಗಳನ್ನು ಅವರು ಕಷ್ಟಪಟ್ಟು ಯಾವುದೋ ಜಾಗವನ್ನು ಅಡಗಬಿಟ್ಟ ಅಥವಾ ಯಾರಾದ್ರು ಫೈನಾನ್ಸ್ ಮಾಡ್ಕೊಂಡ ಇಂಥ ಫಿಲ್ಮನ್ನು ತೆಗಿತಾರೆ. ಯಾಕೆ ಫಿಲ್ಮ್ ತೆಗಿತಾರೆ ಅಂದರೆ ಒಂದು ತುಳುವಿನ ಮೇಲೆ ಅಭಿಮಾನ, ತುಳು ಇಂಡಸ್ಟ್ರಿ. ಅದರಲ್ಲಿ ಅವರು ಒಂದು ಪಿಕ್ಚರನ್ನು ಎಷ್ಟು ಲಕ್ಷಗಟ್ಟಲೆ ಹಾಕಿರೋದ್ರಿಂದಾಗಿ ಒಬ್ಬ ನಿರ್ಮಾಪಕ, ಅದರಿಂದಾಗಿ ಒಂದು ಕನಿಷ್ಠ ಪಕ್ಷ 200 ಜನ ಆಕ್ಟರ್ನವರಿಗೆ ಕೆಲಸ ಸಿಗ್ತದೆ. ಅಂದ್ರೆ ಉದ್ಯೋಗ, ಅಂದ್ರೆ ಆಕ್ಟರ್ ಆಗಿ ಪ್ರತಿಭೆಯನ್ನು ನೀವು ಕೊಡುವ ಒಂದು ಟಿಕೆಟಿನ ಹಣ ಇಷ್ಟು ಜನರ ಮಧ್ಯದಲ್ಲಿ ಹಂಚಿ ಹೋಗ್ತದೆ. ಮತ್ತೊಂದು ಅದರ ಹಿಂದೆಯಲ್ಲಿ ಎಡಿಟಿಂಗ್ ಆಗಿರ್ಬೋದು, ತಾಂತ್ರಿಕ ವರ್ಗ ಆಗಿರ್ಬೋದು, ಒಂದು ಫಿಲ್ಮಿಗೆ ಹಲವಾರು ಕೆಲಸ ಮಾಡೋರಿದ್ದಾರೆ, ಅವ್ರಿಗೆ ಕೂಡ ಆಗತ್ತೆ. ಅದೇ ರೀತಿಯಲ್ಲಿ ಒಂದು ಪಿಕ್ಚರ್ ಆದರೆ ಅಲ್ಲಿ ಶೂಟಿಂಗ್ ಮಾಡುವ ಟೈಮಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ತಾಂತ್ರಿಕ ವರ್ಗದ ಲಾಡ್ಜಿಂಗ್ ಮಾಡುವುದೇ ಆಗಿರ್ಬೋದು, ಒಂದು ಪೆಟ್ರೋಲ್ ಹಾಕುವುದು, ಆ ರೀತಿಯಾಗಿ ಸಾಧಾರಣ ಇಂಡಸ್ಟ್ರಿಗೆ ನಮ್ಮ ಮಂಗಳೂರಿಗೆ ಅದರದೇ ರೀತಿಯಲ್ಲಿ ಒಂದು ಮಾರ್ಕೆಟಿಂಗಲ್ಲಿ ಅದು ಸಹ ಒಂದು ಇಂಡಸ್ಟ್ರಿ ರೀತಿಯಲ್ಲಿ ಆರ್ಥಿಕವಾಗಿ ಡೆವಲಪ್ ಆದಾಗೆ ಆಗ್ತದೆ. ಅದರಿಂದಾಗಿ ಒಂದು ಪಿಕ್ಚರ್ನ ಒಂದು ಇಷ್ಟು ಖರ್ಚು ಮಾಡ್ಕೊಂಡು ಒಂದು ಇದು ಮಾಡುವ ಅವನಿಗೆ ಇಂಥದ್ದು ಲೂಪ್ ಲಾಲ್ಸ್ ಬಂದ ಕೂಡಲೇ ಅವನಿಗೆ ಆಟೋಮೆಟಿಕಲಿ ನೆಕ್ಸ್ಟ್ ಮಾಡುವುದಿಲ್ಲ. ದಿವಾಳಿ ಆಗುವಂತ ಪರಿಸ್ಥಿತಿ ಆಗ್ತದೆ. ಫಿಲ್ಮ್ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಥಿಯೇಟರ್ನವರ ಸಹಕಾರದ ಮೇಲೆ ನಿಂತಿದೆ ಅಂತ. ಅದರಿಂದಾಗಿ ಎಂತ ಮಾಡೋದು ನಾನು ಹೇಳೋದು ಗೊತ್ತಿಲ್ಲ. ಈಗ ಅಟ್ಲೀಸ್ಟ್ ಇವರಿಗೆ ಇಂಥ ಪಿಕ್ಚರ್ ಬರುವಾಗ ಅವರು ಸಹಕಾರ ಕೊಡ್ಬೇಕು, ಯಾರು ಥಿಯೇಟರ್ನವರು. ಯಾಕೆಂದರೆ ನಾವು ತುಳುನಾಡಲ್ಲಿದ್ದೇವೆ, ಅಲ್ಲಿಯೇ ನೀರನ್ನು ಕೊಡ್ತೇವೆ, ಅಲ್ಲ ಜಾಗವನ್ನು ಯೂಸ್ ಮಾಡ್ತೇವೆ, ನಾವು ಇಲ್ಲಿಯ ಜನರ ಸ್ಪಂದನೆ ಮಾಡಬೇಕಾಗ್ತದೆ. ನಾವು ಕೂಡ ಸಪೋರ್ಟ್ ಮಾಡಿದರೆ ಇನ್ನೂ ಹಲವಾರು ಪಿಕ್ಚರ್ಗಳು ಹುಟ್ಟಿ ಹೋಗಿ ಬರ್ತದೆ. ಆ ಪಿಕ್ಚರ್ ಹುಟ್ಟಿ ಬಂದರೆ ಥಿಯೇಟರ್ನಿಗೆ ಸಹ ಒಳ್ಳೆಯದು. ಈಗ ನಾಳೆ ನನಗೆ ಅವರಿಗೆ ಡಿಮಾಂಡ್ ಇಲ್ಲದ ಪಿಕ್ಚರ್ ಬರದ ಸಂದರ್ಭದಲ್ಲಿ ಇವರು ಸಂಪರ್ಕ ಮಾಡೋದಲ್ಲ. ಈಗ ಒಂದು ಪಿಕ್ಚರಿಗೆ ಒಂದು ಲೆವೆಲಲ್ಲಿ ಉಂಟು, ಆಗ ಇವರೆಂತ ಮಾಡಬೇಕು, ಇಂಥ ಒಂದು ಪಿಕ್ಚರ್ ಅವಕಾಶ ಕೊಟ್ಟು ಇನ್ನೊಂದು ಕೆಲವು ಪಿಕ್ಚರ್ ಇದು ಮಾಡ್ತಾರೆ. ಅಲ್ಲದೆ ಸಕ್ಸಸ್ ಆಗಿದೆ ಪಿಕ್ಚರ್, ಸಕ್ಸಸ್ ಆಗಲಿಲ್ಲ. ತುಳು ಪಿಕ್ಚರ್ 500 ದಿನಕ್ಕಿಂತ ಹೆಚ್ಚು ದಿನ ಕೂಡ ಓಡಿದ ನಿದರ್ಶನ ಉಂಟು. ಅದರಿಂದಾಗಿ ಹಲವಾರು ಪಿಕ್ಚರ್ಗಳು 100 ದಿವಸ ಓಡಿದ. ಅದರಿಂದಾಗಿ ತುಳು ಪಿಕ್ಚರ್ ನೋಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳುವಂಥ ಮಾತು ಸುಳ್ಳು. ತುಳು ಫಿಲ್ಮ್ ನೋಡ್ಲಿಕ್ಕೆ ವೀಕ್ಷಕರು ಇದ್ದಾರೆ, ಆದರೆ ನಮ್ಮ ಇವರು ಥಿಯೇಟರ್ನವರು ಸಹಕಾರ ಕೊಡ್ತಾ ಇಲ್ಲ.
ಸಹಕಾರ ಕೊಟ್ಟರೆ ಮತ್ತಷ್ಟು ಫಿಲ್ಮ್ಗಳನ್ನು ಹೊರಗೆ ತರಬಹುದು ಬರಬಹುದು ಅಂತ. ಮತ್ತಷ್ಟು ಫಿಲ್ಮ್ಗಳು ಸಿದ್ಧವಾಗಿದ್ದಾವೆ, ಅವರು ಬಿಡುಗಡೆ ಮಾಡುವ ಬಗ್ಗೆ ಅಂದರೆ ನಮ್ಗೆ ಹೀಗಾದ್ರೆ ಹೇಗೆ ಅನ್ನುವಂಥ ಒಂದು ಹೆದರಿಕೆ ಕೂಡ ಇದೆ. ಸೊ ಈ ವಿಷಯ ನೀವು ಹೆದರಿಕೆಯನ್ನು ನಿವಾರಿಸುವ ದಿಶೆಯಲ್ಲಿ ಏನೆಲ್ಲ ಮಾಡಬಹುದು ಅನ್ನೋ ವಿಷಯದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ವೀಕ್ಷಕರ, ವಿರಾಮದ ಬಳಿಕ ಚರ್ಚೆ ಮುಂದುವರಿತದೆ.